ಇವತ್ತು ನಮ್ಮ ಲಕ್ಷ್ಮಣಾನಂದ ವಿದೇಶ ಸಹಕಾರಿ ಸಂಘ 25 ವರ್ಷಗಳ ಹಿಂದೆ ಉದ್ಘಾಟನೆ ಆಯಿತು. ಆ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಯೋಗಿ ನರೇಂದ್ರನಾಥ ಯೋಗೇಶ್ವರ ಸ್ವಾಮೀಜಿಗಳು ನಮ್ಮೊಂದಿಗಿದ್ದರು. ಅವರು ಉದ್ಘಾಟನೆ ಮಾಡಿದರು. ಅವರು ಸ್ಥಾಪಕ ಸದಸ್ಯರು ಕೂಡ ನಮ್ಮದು. ಆದರೆ ಇವತ್ತು ಸಾವಿನ ಹೊಂದಿ 8 ನಿರ್ದೇಶಕರಿರುವಂಥ ಒಂದು ಸಣ್ಣ ಸೊಸೈಟಿಯಾಗಿ ಬೆಳೀತಾ ಇತ್ತು. ಆ ಬಳಿಕ 5 ಬ್ರಾಂಚ್ಗಳನ್ನು ಮಾಡಿದೆವು. ಅದಲ್ಲದೆ ಈಗ 5500ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದಂಥ ಸೊಸೈಟಿಯಾಗಿ ಬೆಳೆದು ಇವತ್ತು 25 ವರ್ಷಗಳ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡುವಂಥದ್ದು ಭಾಳ ನಮಗೆ ಸಂತೋಷ. ಅದರಲ್ಲೂ ಆ ಬೆಳೆದು ಬರುವಂಥ ದಾರಿಯಲ್ಲಿ ನಮಗೆ ಭಾಳ ಸಂತೋಷ ಏನಂದರೆ, ಸಣ್ಣ ವರ್ಗದ ಜನ, ಸಣ್ಣ ಗೂಡಂಗಡಿ ಇರಲಿ, ಸಣ್ಣ ಪಾನ್ ಶಾಪ್ ಇರಲಿ, ಅಥವಾ ಆಟೋ ರಿಕ್ಷಾ 2500 ಆಟೋ ರಿಕ್ಷಾ ಚಾಲಕರಿಗೆ ನಾವು ಸಾಲ ಕೊಟ್ಟು ಇವತ್ತು ಸ್ವಾವಲಂಬಿಗಳಾಗಿ ಅವರು ಇವತ್ತು ಇದ್ದಾರೆ. ಅದರಲ್ಲೂ ವಿಶೇಷ ಅಂದರೆ ನಾವು ಕೇವಲ 11% ಆಟೋ ರಿಕ್ಷಾದವರಿಗೆ, ವ್ಯಾಪಾರಿಗಳಿಗೆ 14% ಸಾಲದಲ್ಲಿ ಕೊಟ್ಟರು. ಆಟೋ ರಿಕ್ಷಾದವರಿಗೆ 11% ಸಾಲ ಕೊಟ್ಟು ಅವರನ್ನು ಮೇಲೆ ತಂದಿದ್ದೇವೆ. ಅದಲ್ಲದೆ ಈಗ ಸಣ್ಣ ಸಣ್ಣ ಅಂಗಡಿಗಳು ಕೆಲವು ಬಡ್ಡಿ ಇಲ್ಲದೆ ಸಾಲ ಕೊಟ್ಟಂಥದ್ದು ನಿದರ್ಶನಗಳಿದೆ. ಸಣ್ಣ ಸಣ್ಣ ಪಾನ್ ಶಾಪ್ನವರು, ಅವನಿಗೆ ನಿಜವಾಗಿ ಹಣದ ಕೊರತೆ, ವ್ಯಾಪಾರ ಮಾಡಬೇಕು ಅಂತ ಭಾವನೆ ಇದೆ, ಹಣ ಇಲ್ಲ, ಅಂಥವರನ್ನು ಹುಡುಕಿ ನಾವು 5,000 ರೂಪಾಯಿಯನ್ನು ನಾವು ಯಾವುದೇ ಬಡ್ಡಿ ಇಲ್ಲ, ಗ್ಯಾರಂಟಿ ಇಲ್ಲದೆ ಕೂಡ ಸಾಲವನ್ನು ಕೊಟ್ಟೆವು. ಅದರಿಂದ ಅವರು ಭಾಳಷ್ಟು ಜನ ಸ್ವಾವಲಂಬಿಗಳಾಗಿ ಬೆಳೆದು ಬಂದರು. ಅದಲ್ಲದೆ ಇವತ್ತು ಈಗ 400 ಕೋಟಿಗೂ ಮಿಕ್ಕಿ ವ್ಯವಹಾರವನ್ನು ನಡೆಸುವಂಥ ಸೊಸೈಟಿಯಾಗಿ ಬೆಳೆದಿದೆ. ಅದಲ್ಲದೆ ವಿಶೇಷ ಏನಂತ ಹೇಳಿದರೆ 18% 20% ಡಿವಿಡೆಂಟನ್ನು ಎಲ್ಲರಿಗೂ ಕೊಡ್ತಾಯಿದ್ದೇವೆ. ಅದರಲ್ಲಿ ಇವತ್ತು ಸಮಬಾಳು ಸಮಪಾಲು ಅಂತ ಹೇಳುವಂಥ ವಾಕ್ಯ ಇವತ್ತು ಅನುಸರಿಸಬೇಕಂತ ಹೇಳೋದ ರೀತಿಯಲ್ಲಿ ಇವತ್ತು ನಮ್ಮ ಸೊಸೈಟಿಯ ಸದಸ್ಯರು, ಇವತ್ತು ನಮಗೆ ಇಷ್ಟು ದೊಡ್ಡ ಕಟ್ಟಡ ಆಗಿದೆ, ಇಷ್ಟು ದೊಡ್ಡ ಟರ್ನೋವರ್ ಆಗಿದೆ. ಆದರೆ ನಮಗೆ ಸಂತೋಷ ಯಾಕಂತ ಹೇಳಿದರೆ, ಇದು ಸದಸ್ಯರ ಸೊಸೈಟಿ, ಸದಸ್ಯರ ಪಾಲು ಬಂಡವಾಳದಿಂದಲೇ ಮೇಲೆ ಬಂದಿದೆ. ಮೊನ್ನೆ ಉದಾಹರಣೆಗೆ ಹೇಳೋದಿದ್ದರೆ, ನಾವು ಕಳೆದ ವರ್ಷ ಡಿವಿಡೆಂಡ್ ಕೊಡುವಾಗ ನೆಕ್ಸ್ಟ್ ಇಯರ್ ಜನರಲ್ ಬಾಡಿಯನ್ನು ಹೊಸ ಕಟ್ಟಡದಲ್ಲಿ ಮಾಡಬೇಕು, ಹೊಸ ಕಟ್ಟಡ ನಿರ್ಮಾಣ ಆಗಬೇಕು, ನಮಗೆ ಹಣದ ಕೊರತೆ ಇದ್ದರೂ ಕೂಡ ನಿಮ್ಮಲ್ಲಿ ಕೇಳ್ತಾ ಇದ್ದೇವೆ, ನಿಮ್ಮ ಸಹಕಾರ ಕೂಡ ಬೇಕು ಅಂತ ಹೇಳಿದಾಗ ಜನರಲ್ ಬಾಡಿಯಲ್ಲಿ 20% ನಾವು ಡಿವಿಡೆಂಡ್ ಕೊಡ್ತಾಯಿದ್ದೀವಿ. ಆ ವರ್ಷದ ಎಲ್ಲ ಸದಸ್ಯರು ಡಿವಿಡೆಂಟನ್ನು ಸೊಸೈಟಿಗೆ ಬಿಟ್ಟರು. ಅದು ದೊಡ್ಡ ಅವ್ರದ್ದು ಒಂದು ಸಹಕಾರ, ಅಳಿಲ ಸೇವೆ ಅಂತ ಹೇಳ್ತಾರೆ. ಅದು ಕೂಡ ಅದು ಈಗ ನಮ್ಮ ಕನ್ಸ್ಟ್ರಕ್ಷನಿಗೆ ಹಾಕಿ ಅದನ್ನು ನಾವು ಮೇಲೆ ತಂದೆವು. ಹಾಗೆ ವಿಶೇಷ ಇವತ್ತು ನಿಜವಾಗಿ ಕಟ್ಟಡ ದೈವಿಕ ವಿಧಿವಿಧಾನಗಳೆಲ್ಲ, ದೇವತಾ ಕಾರ್ಯಗಳೆಲ್ಲ ಆಗಿ ಇವತ್ತು ಕಟ್ಟಡ ಉದ್ಘಾಟನೆ ಆಗಿದೆ. ಆದರೆ ನಾಳೆ ಅಲ್ಲ ನಾಡ್ದು 2 ತಾರೀಕಿಗೆ ಬೆಳ್ಳಿ ಮಹೋತ್ಸವ ಆಚರಣೆ ಮತ್ತು ಕಟ್ಟಡ ಕಾರ್ಯರೂಪಕ್ಕೆ ಬಂದು ಇದು ಕೆಲಸವನ್ನು ಪ್ರಾರಂಭ ಮಾಡ್ತದೆ. ಕಟ್ಟಡ ಆಕ್ಯುಪೇಷನ್ ನಾಡ್ದು. ಇಲ್ಲಿ ವಿಶೇಷ ಅಂತ ಹೇಳಿದರೆ ಲಾಕರ್ ಫೆಸಿಲಿಟಿ ಮತ್ತು ATM ಫೆಸಿಲಿಟಿ ಮಾಡ್ತೇವೆ. ಈಗ ಆಗ್ತದೆ. ATM ಫೆಸಿಲಿಟಿ, ಲಾಕರ್ ಫೆಸಿಲಿಟಿ ಮತ್ತು ಸ್ಟ್ಯಾಂಪು, ಇದು ಈ ಸ್ಟ್ಯಾಂಪ್ ವ್ಯವಸ್ಥೆಗಳು ಕೂಡ ಇದೆ. ಆಭರಣ ಸಾಲ ಎಲ್ಲ ಉಂಟು, ಅದು ಗೊತ್ತಿದೆ. ಅದರಲ್ಲಿ ಆಭರಣ ಸಾಲದಲ್ಲಿ ಎಲ್ಲ ವ್ಯವಸ್ಥೆಗಳು, ಬೇರೆ ಬೇರೆ ಸಾಲಗಳ ವ್ಯವಸ್ಥೆ ಇದೆ. ಆಭರಣ ಸಿಲ್ವರ್ ಜುಬ್ಲಿ ಪರವಾಗಿ ಇವತ್ತು ಬೆಳ್ಳಿ ಮಹೋತ್ಸವಕ್ಕೆ ಏನಾದರೂ ಕೊಡುಗೆ ಕೊಡಬೇಕಂತೇಳಿ ಇವತ್ತು ಹಣ ಡೆಪಾಸಿಟ್ ಮಾಡಿದವರಿಗೆ ಮೊದಲು 8% ಕೊಡ್ತಿದ್ದೆವು, ಈಗ 9.5% ಕೊಡ್ತೇವೆ. ಈಗ 1.5% ಇದನ್ನು ಜಾಸ್ತಿ ಮಾಡಿದ್ದೇವೆ. ಅದು ಒಂದು ವಿಶೇಷವಾದ ಕೊಡುಗೆ. ಮತ್ತು ಪ್ರತಿ ಸದಸ್ಯರಿಗೆ ಇವತ್ತು ನಾವೊಂದು ಕಾಂಪ್ಲಿಮೆಂಟ್ಸ್ ಕೊಡುವಂಥದ್ದನ್ನು ಕೂಡ ಮಾಡಿದ್ದೇವೆ. ಪ್ರತಿಯೊಂದು ಮನೆಯಲ್ಲಿ ಇವತ್ತು
5 ಸದಸ್ಯರಿದ್ದರೆ 5 ಜನ ಕೂಡ ಕಾಂಪ್ಲಿಮೆಂಟ್ಗೆ ಅರ್ಹರಾಗಿರ್ತಾರೆ. ಅಂಥದ್ದೊಂದು ಕೂಡ ಒಂದು ಯೋಜನೆ ರೀತಿಯಲ್ಲಿ ಅದನ್ನು ಇವತ್ತು ಕಾರ್ಯರೂಪಕ್ಕೆ ತಂದಿದ್ದೇವೆ. ಈಗಾಗಲೇ 5 ಶಾಖೆಯನ್ನು ಹೊಂದಿದ್ದೇವೆ. ಮುಂದಿನ ವರ್ಷ ಇನ್ನೂ 5 ಶಾಖೆಗಳನ್ನು ತೆರೀಲಿಕ್ಕೆ ಯೋಜನೆಗಳನ್ನು ಈಗಾಗಲೇ ಹಾಕ್ಕೊಂಡಿದ್ದೇವೆ. ಇದು ಪ್ರಧಾನ ಕಚೇರಿ ಮತ್ತು ಇಲ್ಲಿ ಒಂದು ಬ್ರಾಂಚ್ ಆಗಿರ್ತದೆ.